ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಡಿ ಬಾಸ್ ಟಿ ವಿ ಕನ್ನಡ. ಇವತ್ತಿನ ವಿಷಯ ಏನಂತ ಹೇಳೋದಾದರೆ, ಇವತ್ತು ಅಂದರೆ ನಿನ್ನೆ ನೈಟು 8:45ಗೆ ನಮ್ಮ ಬಾಸ್ ಟ್ವಿಟರ್ನಲ್ಲಿ ಟ್ವೀಟ್ನ ಮಾಡಿದ್ದಾರೆ. ಅದು ಏನರ ಬಗ್ಗೆ ಅಂದರೆ, ನಮ್ಮ ಬಾಸ್ ಮಾಡೋದೇ ಅವರ ಫ್ಯಾನ್ಸ್ಗಳ ಬಗ್ಗೆ ಮಾಡಿದ್ದಾರೆ. ಮತ್ತು ಅವರು ಇನ್ನೊಂದನ್ನ ಹೇಳಿದ್ದಾರೆ, ಕ್ರಾಂತಿ ಮೂವಿ ಪ್ರಮೋಷನ್ ಅಂತಲೂ ಮಾಡಿದ್ದಾರೆ ಟ್ವೀಟ್ನ. ಅದು ಏನು ಯಾವ ಥರ ಇರುತ್ತೆ ಅಂತ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ. ಸ್ಕ್ರೀನ್ ಮೇಲೆ ಓದ್ಕೊಳ್ಳೋಂಗಿದ್ರೆ ಓದ್ಕೋಬೋದು, ಓಕೆನಾ ಫ್ರೆಂಡ್ಸ್. ಮತ್ತು ಏನಾಯಿತು ಅಂದರೆ, ಈಗ ಕ್ರಾಂತಿ ಮೂವಿಗೆ ಪ್ರಮೋಷನ್ ಯಾವ ಕಡೆಯಿಂದ ಬರುತ್ತೆ, ಹೆಂಗೆ ಬರುತ್ತೆ ಅಂತ ನೀವೆಲ್ಲ ಕೇಳೋದಾದರೆ, ಈಗ ಪ್ರಮೋಷನ್ ಮಾಡೋಕ್ಕೆ ಮೀಡಿಯಾದವರಿಲ್ಲ, ಓಕೆನಾ. ಮೀಡಿಯಾದವರು ನಾವು ಬ್ಯಾನ್ ಮಾಡಿದ್ದೀವಿ. ಕ್ರಾಂತಿ ಮೂವಿ ಕಡೆಯಿಂದ ಮೀಡಿಯಾದವ್ರನ್ನ ಬ್ಯಾನ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಈಗ ಏನು ಮಾಡೋದಾದರೆ ಅಂದರೆ, ನಮ್ಮ ಬಾಸ್ ದುಡ್ಡು ಕೊಟ್ಟು ಯಾರನ್ನೂ ಇರಿಸ್ಕೊಂಡೂ ಇಲ್ಲ. ಯಾಕಂದರೆ ಇದು ಪ್ರಮೋಷನ್ಗೆ ಅವ್ರ ಥರ ದುಡ್ಡು ಕೊಟ್ಟು ಇರಿಸ್ಕೊಂಡಿಲ್ಲ ಪ್ರಮೋಷನ್ಗೋಸ್ಕರ. ಈಗ ಏನು ಮಾಡ್ತಾರೆ ಬಾಸ್ ಅಂತ ಕೇಳೋದಾದರೆ, ಈಗ ಸೋಷಿಯಲ್ ಮೀಡಿಯಾನೇ ನಮ್ಮ ಕ್ರಾಂತಿ ಮೂವಿನ ಪ್ರಮೋಷನ್ಗೆ ಇರೋದು ಅಷ್ಟೇ. ಯಾವ ಕಡೆಯಿಂದನೂ ಕ್ರಾಂತಿ ಮೂವಿಗೆ ಪ್ರಮೋಷನ್ ಇಲ್ಲ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಫ್ಯಾನ್ಸ್ ಬೇಸ್ ಬೇಜಾನಿದ್ದಾರೆ, ಓಕೆನಾ. ಫ್ಯಾನ್ಸ್ ಬೇಸಲ್ಲಿ ಮೂವಿ ಓಡುತ್ತೆ. ನೆಕ್ಸ್ಟು ಬೇರೆ ರಾಜ್ಯದಲ್ಲಿ ಅಂದರೆ ತಮಿಳ್ನಾಡು, ಆಂಧ್ರ, ಕೇರಳ ಈ ಕಡೆ ಎಲ್ಲ ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ಕ್ರಾಂತಿ, ಅಲ್ಲೆಲ್ಲ ಪ್ರಮೋಷನ್ ಬೇಕೇ ಬೇಕಾಗುತ್ತೆ. ಅಲ್ಲೆಲ್ಲ ಮೀಡಿಯಾದವರು ಸಪೋರ್ಟ್ ಮಾಡ್ತಾರೆ ನಮ್ಮ ಬಾಸ್ಗೆ. ಯಾಕಂದರೆ ಅಲ್ಲೇನೂ ಬ್ಯಾನ್ ಮಾಡಿಲ್ಲ ನಮ್ಮ ಬಾಸ್ನ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಬ್ಯಾನ್ ಮಾಡಿರೋದು. ಅದಕ್ಕೋಸ್ಕರ ಬೇರೆ ಕಡೆ ಎಲ್ಲ ಬ್ಯಾನ್ ಮಾಡಿಲ್ಲ ನಾವು ಕ್ರಾಂತಿ ಮೂವಿಯವರು. ಅದಕ್ಕೋಸ್ಕರ ಅಲ್ಲೆಲ್ಲ ಸಪೋರ್ಟ್ ಮಾಡೇ ಮಾಡ್ತಾರೆ. ಕ್ರಾಂತಿ ಮೂವಿ ಮಾತ್ರ ಅಬ್ಬರದಿಂದ ಬರಲಿದೆ. ಯಾವಾಗ ಅಂದರೆ ಆಗಸ್ಟ್ ತಿಂಗಳಲ್ಲಿ ಅಂತ ಇಲ್ಲ, ನವಂಬರ್ ತಿಂಗಳಲ್ಲಿ ಬಂದೇ ಬರುತ್ತೆ ಕ್ರಾಂತಿ. ಶೂಟಿಂಗ್ ಎಲ್ಲ ಮುಗಿದಿದೆ ಆಲ್ಮೋಸ್ಟ್ ಆಲು. ಪ್ರಮೋಷನ್ ಮಾತ್ರ ಬಾಕಿ ಇರೋದು. 3 ಸಾಂಗು ಪ್ರಮೋಷನ್ ಮಾಡಿಬಿಟ್ರೆ ಕ್ರಾಂತಿ ಮೂವಿಗೆ ಇನ್ನೇನು ಬೇಡ, ಓಕೆನಾ ಫ್ರೆಂಡ್ಸ್. ಪ್ರೀ ರಿಲೀಸ್ ಈವೆಂಟು ಮತ್ತು ಅಲ್ಲಿ ಇಲ್ಲಿ ಹೋಗೋದು ಎಲ್ಲ ಇದ್ದೇ ಇರುತ್ತೆ. ಅದಕ್ಕೆಲ್ಲ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ಥರ ವಿಡಿಯೋನ ತರ್ತಾನೆ ಇರ್ತೀನಿ. ಇಷ್ಟ ಆದರೆ ಲೈಕ್ನ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ನ ಮಾಡಿದ್ದು ಏಕೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.